ಬಂಟ್ವಾಳ ಪುರಸಭೆಯ ಕಳೆದ 5 ವರ್ಷದ ಕಾಂಗ್ರೆಸ್ ಆಡಳಿತದಲ್ಲಿ ಆಗಿರುವಂತಹ ಹಗರಣಗಳ ಆರೋಪ ಪಟ್ಟಿಯನ್ನ ದಾಖಲೆ ಸಮೇತವಾಗಿ ಬಿಡುಗಡೆಗೊಳಿಸಿದ ಬಂಟ್ವಾಳ ಕ್ಷೇತ್ರ ಬಿಜೆಪಿ ಆಗಸ್ಟ್ 31 ನಡೆಯುವ ಪುರಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಎಲ್ಲ ಹಗರಣದ ಕುರಿತು ಸಮಗ್ರ ತನಿಖೆ ನಡೆಸಲಿದೆ ಎಂದು ಬಿಜೆಪಿ ಜಿಲ್ಲಾ ವಕ್ತಾರ ಹರಿಕೃಷ್ಣ ಬಂಟ್ವಾಳ್ ತಿಳಿಸಿದ್ದಾರೆ. ಬಿಸಿ ರೋಡ್ನಲ್ಲಿರುವ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 5 ವರ್ಷ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಿಂದ ಕೂಡಿದ ನರಕ ಸಭೆಯಾಗಿತ್ತು ಎಂದು ಲೇವಡಿ ಮಾಡಿದ್ರು. ವಿಪಕ್ಷ ಸದಸ್ಯರಾಗಿದ್ದ ದೇವದಾಸ್ ಶೆಟ್ಟಿ, ಗೋವಿಂದ ಪ್ರಭು ಕಾಂಗ್ರೆಸ್ ಆಡಳಿತದಲ್ಲಾದ ಹಗರಣಗಳ ಕರ್ಮಕಾಂಡದ ಬಗ್ಗೆ ಪುರಸಭೆಯ ಒಳಗೆ ಮತ್ತು ಹೊರಗೆ ಧ್ವನಿ ಎತ್ತಿದ್ರೆ, ಕಾಂಗ್ರೆಸ್ ಪಕ್ಷದ ಪುರಸಭಾ ಸದಸ್ಯ ಸದಾಶಿವ ಬಂಗೇರ್ರೆ ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡುವವರೆಗೆ ತಾನು ಗೌರವಧನ ಉಪಹಾರ ಸ್ವೀಕರಿಸುವುದಿಲ್ಲ ಎಂದು ಪ್ರತಿಭಟನಾ ರೂಪವಾಗಿ ತಮ್ಮ ಹಸ್ತಾಕ್ಷರದಲ್ಲಿ ಪತ್ರ ನೀಡಿರುವುದು ಕಾಂಗ್ರೆಸ್ ಆಡಳಿತದ ಕಾರ್ಯವೈಖರಿಗೆ ಹಿಡಿದ ಕನ್ನಡಿಯಾಗಿದೆ ಎಂದ ಬಂಟ್ವಾಳ್. ಅದಕ್ಕಾಗಿ ಬಂಗೇರ ಅವರಿಗೆ ಬೂಡ ಅಧ್ಯಕ್ಷ ಸ್ಥಾನ ನೀಡಿ ಬಾಯಿ ಮುಚ್ಚಿಸಲಾಯಿತು ಎಂದರು. ಅವರೇ ಆಡಳಿತ ಪಕ್ಷದ ಅಧಿಕಾರದ ಬಗ್ಗೆ ದಾಖಲೆಯನ್ನ ತನ್ನ ಸ್ವ ಅಕ್ಷರದಲ್ಲಿ ಬರೆದಿದ್ದಾರೆ. ಏನ್ ಬರೆದಿದ್ದಾರೆ? ಬಂಟ್ವಾಳ ಪುರಸಭೆ ಭ್ರಷ್ಟಾಚಾರದಿಂದ ಕೂಡಿರುವುದರಿಂದ ಭ್ರಷ್ಟಾಚಾರ ಮುಕ್ತ ಪುರಸಭೆ ಆಗುವವರೆಗೆ ಪುರಸಭೆಯ ಗೌರವಧನ ಆಗಲಿ, ಚಹಾ ಆಗಲಿ, ಊಟವಾಗಲಿ ನಾನು ಸ್ವೀಕರಿಸುವುದಿಲ್ಲ. ಇದು 2016 ಮಾರ್ಚ್ ತಿಂಗಳಲ್ಲಿ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಪುರಸಭೆಯ ಸದಸ್ಯರ ಹಾಜರಾತಿ ದಾಖಲೆಯಲ್ಲಿ ಇವರು ತನ್ನ ಸ್ವ ಅಕ್ಷರದಿಂದ ಬರೆದಿದ್ದಾರೆ. ಈ ಎಲ್ಲ ಹಗರಣದಿಂದಾಗಿ ಈ ಬಾರಿಯ ಪುರಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ತಳ್ಳಲ್ಪಡಲಿದ್ದು ಬಿಜೆಪಿ ಆಡಳಿತಕ್ಕೆ ಬರುವುದು ನಿಶ್ಚಿತ ಎಂದು ಹೇಳಿದ ಹರಿಕೃಷ್ಣ ಬಂಟ್ವಾಳ್, ಇಲ್ಲಿ ಬಿಜೆಪಿ ಮತ್ತು ಎಸ್ಡಿಪಿಐ ನಡುವೆ ನೇರ ಸ್ಪರ್ಧೆ ನಡೆಯಲಿದೆ ಎಂದರು. ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುವುದು ಖಚಿತ. ಇಲ್ಲಿ ನಡೆಯತಕ್ಕಂಥ ಈ ಚುನಾವಣಾ ಕಣದಲ್ಲಿ ಸ್ಪರ್ಧೆಯಲ್ಲಿ ಈಗ ಫೈಟ್ ಇರುವಂತದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಎಸ್ಡಿಪಿಐಗೆ ಮಾತ್ರ. ಕಾಂಗ್ರೆಸ್ ಇಲ್ಲಿ 3ನೇ ಸ್ಥಾನಕ್ಕೆ ಫೈಟ್ ಮಾಡಬೇಕಷ್ಟೇ. ಕಳೆದ ಬಾರಿ ಕಾಂಗ್ರೆಸ್ ಪಕ್ಷದ ಆಡಳಿತ ಪುರಸಭೆಯಲ್ಲಿ ಈ ಪುರಸಭೆ ಭ್ರಷ್ಟಾಚಾರದಿಂದ ಕೂಡಿದ ಒಂದು ನರಕ ಸಭೆಯಾಗಿತ್ತು. ಸುದ್ದಿಗೋಷ್ಠಿಯಲ್ಲಿ ಶಾಸಕ ಯು ರಾಜೇಶ್ ನಾಯ್ಕ್, ಮಾಜಿ ಶಾಸಕ ಪದ್ಮನಾಭ ಕೊಟ್ಟಾರಿ, ಕ್ಷೇತ್ರ ಸಮಿತಿ ಅಧ್ಯಕ್ಷ ದೇವದಾಸ್ ಶೆಟ್ಟಿ, ಪುರಸಭಾ ಸದಸ್ಯ ಗೋವಿಂದ ಪ್ರಭು, ರಾಜ್ಯ ಸಹ ವಕ್ತಾರೆ ಸುಲೋಚನಾ ಚಿಕೆ ಭಟ್ ಮೊದಲಾದವರು ಹಾಜರಿದ್ದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್ 24/7 ಬಂಟ್ವಾಳ.